ಹಾಯ್ ಗೈಸ್, ಇದು ನೀವು ನೋಡ್ತಿದ್ದೀರಾ ಯಶಸ್ ಕಾರ್ ವ್ಲಾಗ್ಸ್ ಚಾನಲ್. ನಾವು ಇವಾಗ ಫಸ್ಟ್ ಪಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಈಗ ಇನ್ನೊಂದು ಸೆಕೆಂಡ್ ಪಾರ್ಟ್ ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಎಷ್ಟು ಧೂಳಿದೆ, ಫುಲ್ ಮಡ್ ಸ್ಪ್ಲಾಶ್ ಆಗಿದೆ, ಮಾರ್ಕ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ಫೋಮ್ ಹಾಕ್ತೀವಿ ನೋಡಿ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಫೋಮ್ ಬರ್ತಾ ಇದೆ ನೋಡಿ. ಗ್ಲಾಸ್ ಮೇಲೂ ಹಾಕ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಹಿಂದ್ಗಡೆ ತೋರಿಸ್ತಾ ಇದ್ದೀವಿ. ನಂಬರ್ ಪ್ಲೇಟ್ ಮೇಲೆಲ್ಲ ಫೋಮ್. ಒಂದು ನಿಮಿಷ ಚೆನ್ನಾಗಿ ಪಂಪ್ ಮಾಡಬೇಕು. ನೋಡ್ಬೋದು ಎಷ್ಟು ಫಾರ್ಮ್ ಆಗ್ತಾ ಇದೆ ನೋಡಿ. ಮೇಲೆ ಹಾಕ್ತೀವಿ. ಫುಲ್ ಕವರ್ ಆಗೈತೆ. ಕಲ್ಯಾಣಿ ಮೇಲೆ ಹಾಕ್ತಾ ಇದೀನಿ ಫ್ರೆಂಡ್ಸ್. ನೋಡ್ಬೋದು ಚೆನ್ನಾಗಿ ಫೋಮ್ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲೂ ಲೋಗೋ ಮೇಲೆ ಹಾಕ್ತೀನಿ, ಮಾರುತಿ ಸುಜುಕಿ. ಒಂದು ನಿಮಿಷ ಫ್ರೆಂಡ್ಸ್, ಚೆನ್ನಾಗಿ ಪಂಪ್ ಮಾಡಬೇಕು ಫ್ರೆಂಡ್ಸ್. ಈಗ ಮಡ್ ಫ್ಲಾಪ್ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಮಡ್ ಫ್ಲಾಪ್ ಮೇಲೆಲ್ಲ ಕೂರ್ತಾ ಇದೆ. ಆಮೇಲೆ ಡೀಸೆಲ್ ಅಂತ ಇದೆ ನೋಡಿ, ಇಲ್ಲಿಗೂ ಹಾಕ್ತಾ ಇದ್ದೀವಿ. ಫುಲ್ ಸ್ಪ್ರೇ ಆಗ್ತಾ ಇದೆ. ಇಲ್ಲೂ ಕ್ರೋಮ್ ಹ್ಯಾಂಡಲ್ಸ್ ಮೇಲೆ ಹಾಕ್ತಾ ಇದೀವಿ. ಇಲ್ಲಿ ಡೋರ್ ಗಾರ್ಡ್ ಹತ್ರ, ಆಮೇಲೆ ಡೋರ್ ವೈಸರ್ ಮೇಲೆ. ಅದು ಚೆನ್ನಾಗಿ ಸ್ಪ್ರೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಮಾಡಿ. ಆಮೇಲೆ ಬೆಲ್ಲೈಕನ್ ಒತ್ತಿ, ನಿಮಗೆ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡ್ರೈವ್ ಸೇಫ್.